ಈ ಕಾರ್ಯಕ್ರಮದ ಪ್ರಾಯೋಜಕರು ಹೋಟೆಲ್ ಮಂದಾರ ಕಾಪು. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ದಿವ್ಯಾ. ಇದು ಮಂದಾರ ಹೋಟೆಲ್ಸ್ ಕಾಪು ಅರ್ಪಿಸುವಂತಹ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿಯ ವಿಶೇಷ ಕಾರ್ಯಕ್ರಮ ಸ್ಪಂದನ ಸವಿರುಚಿ ವಿತ್ ಅಶ್ವಿನಿ ಆರ್ ಶೆಟ್ಟಿ. ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಕಾರ್ಯಕ್ರಮದಲ್ಲಿ ನಾವು ಇವತ್ತು ಅಶ್ವಿನಿ ಮೇಡಮ್ ಅವರನ್ನು ಸ್ವಾಗತಿಸೋಣ ಕಾರ್ಯಕ್ರಮಕ್ಕೆ. ಪ್ರತಿ ವಾರ ಕೂಡ ನಮಗೆ ಒಂದು ಹೊಸದಾಗಿರುವಂತಹ ರುಚಿಕರವಾದಂತಹ ಅಡುಗೆಯನ್ನು ಹೇಳಿಕೊಡ್ತಾರೆ ನಮ್ಮ ಅಶ್ವಿನಿ ಮೇಡಮ್ ಅವರು. ಸೊ ಇವತ್ತು ಸ್ಪೆಷಲ್ ಆಗಿ ಯಾವ ರೀತಿಯಾದಂತಹ ಅಡುಗೆಯನ್ನು ಹೇಳಿಕೊಡ್ತಾರೆ ಅಂತ ನಮ್ಮ ಅಶ್ವಿನಿ ಮೇಡಮ್ ಅವರನ್ನೇ ಕೇಳೋಣ. ಅಶ್ವಿನಿ ಮೇಡಮ್ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ನಮಗೆ ಸ್ಪೆಷಲ್ ಆಗಿ ಯಾವ ರೀತಿಯಾದಂತಹ ರೆಸಿಪಿಯನ್ನು ಹೇಳಿಕೊಡ್ತೀರಾ? ಚಳಿ ಸ್ಟಾರ್ಟ್ ಆಗಿದೆ, ಏನಾದ್ರೂ ಖಡಕ್ ಆಗಿ ತಿನ್ಬೇಕು, ಊಟಕ್ಕೆ ಏನಾದ್ರೂ ರೆಡಿ ಮಾಡ್ಕೊಳ್ಬೇಕು ಅಂತ ಎಲ್ರಿಗೂ ಅನಿಸ್ತದೆ. ಹಾಗಾಗಿ ನಾನು ಇವತ್ತು ತುಂಬಾ ಸುಲಭವಾಗಿ ಮಾಡುವಂತಹ ಶುಂಠಿ ಸಾರನ್ನ ನನ್ನ ಸ್ಟೈಲ್ ಅಲ್ಲಿ ಹೇಗ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೇನೆ. ಖಂಡಿತ ನಾವು ನೋಡ್ಲೇಬೇಕು ಈ ಶುಂಠಿ ಸಾರ ರುಚಿ ಹೇಗಿರುತ್ತೆ ಅಂತ. ಶುಂಠಿ ಸಾರು ಮಾಡ್ಲಿಕ್ಕೆ ಇಲ್ಲಿ ನಾನು 150 ಗ್ರಾಮ್ಸ್ ನಷ್ಟು ಶುಂಠಿಯನ್ನು ತಗೊಂಡಿದ್ದೇನೆ. ಸ್ವಲ್ಪ ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, ಕಟ್ ಮಾಡಿಟ್ಟಂತಹ ಕೊತ್ತಂಬರಿ ಸೊಪ್ಪು, 2 ಮೀಡಿಯಂ ಸೈಜ್ನ ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಬೆಲ್ಲ 100 ಗ್ರಾಮ್ಸ್ನಷ್ಟಿದೆ. ಕೆಂಪು ಮೆಣಸಿನ ಪುಡಿ ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಬೇಕಾಗ್ತದೆ. ಇದು ಎಡಿಬಲ್ ಎಳ್ಳೆಣ್ಣೆ, ಜಿಂಜರ್ಲಿ ಆಯಿಲ್. ಸಪೋಸ್ ಈ ಎಣ್ಣೆ ಇಲ್ಲ ಹೇಳುವವರು ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡ್ಕೊಳ್ಬಹುದು. ಲಿಂಬೆ ಗಾತ್ರದ ಹುಣಸೆ ಹಣ್ಣಿನ ರಸವನ್ನು ಡೈಲ್ಯೂಟ್ ಮಾಡಿ ಇಟ್ಟಿದ್ದೇನೆ. ಬನ್ನಿ ಈಗ ನೆಕ್ಸ್ಟ್ ಪ್ರೊಸೆಸನ್ನು ಸ್ಟಾರ್ಟ್ ಮಾಡ್ಕೊಳ್ಳುವ. ಮೊದಲಿಗೆ ಈ ಶುಂಠಿಯ ಸಿಪ್ಪೆಯನ್ನು ಪೀಲರ್ ಸಹಾಯದಿಂದ ನಾನು ತೆಗಿತೇನೆ. ತೊಳೆದು ಇಟ್ಟಿದ್ದೇನೆ ನಾನು ಆಲ್ರೆಡಿ. ತುಂಬ ಮಣ್ಣಿದೆ ಅಂತ ಅನಿಸಿದರೆ ಇನ್ನೊಮ್ಮೆ ತೊಳ್ಕೊಳ್ಬೇಕಾಗ್ತದೆ. ಇದನ್ನು ನಂತರ ಸಣ್ಣಗೆ ಚಾಪ್ ಮಾಡ್ಕೊಳ್ಳುವ. ಕಟ್ ಮಾಡಿಕೊಂಡ್ರೆ ಆಯಿತು. ಎಸ್, ಈಗ ನಾನು ಇದನ್ನು ಕಟ್ ಮಾಡ್ಕೊಳ್ತೇನೆ. ಎಷ್ಟು ಸಣ್ಣಗೆ ಚಾಪ್ ಮಾಡ್ಲಿಕ್ಕೆ ಆಗ್ತದೆ ಅಷ್ಟು ಸಣ್ಣಗೆ ಚಾಪ್ ಮಾಡ್ಕೊಳ್ಳುವ. ಆದಷ್ಟು ಫ್ರೆಶ್ ಶುಂಠಿಯನ್ನೇ ತಗೊಳ್ಳಿ. ಒಣಗಿದ ಶುಂಠಿ ಆದರೆ ಸಾರು ಅಷ್ಟೇನು ಟೇಸ್ಟ್ ಬರೋದಿಲ್ಲ. ಇಮ್ಯುನಿಟಿ ಬೂಸ್ಟರ್ ಸಹ ಇದು ಶುಂಠಿ. ಕಫ, ನೆಗಡಿ, ಕೆಮ್ಮು ಏನೇ ಬಂದರೂ ಒಂದು ಚೂರು ಇದರ ಕಷಾಯವನ್ನು ಅಥವಾ ರಸವನ್ನು ತೆಗೆದು ಕುಡಿದ್ರೆ ಶೀತ ಕೂಡಲೇ ಗುಣ ಆಗ್ತದೆ.
ಪ್ಯಾನನ್ನು ನಾನು ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. 4 ರಿಂದ 5 ಟೇಬಲ್ ಸ್ಪೂನಷ್ಟು ಎಳ್ಳೆಣ್ಣೆಯನ್ನು ಹಾಕಿದೆ. ಎಳ್ಳೆಣ್ಣೆಯೇ ಈ ರೆಸಿಪಿಗೆ ಒಳ್ಳೆಯ ಟೇಸ್ಟ್ ಹಾಗೂ ಫ್ಲೇವರನ್ನು ಆ್ಯಡ್ ಮಾಡ್ತದೆ. ಎಣ್ಣೆ ಬಿಸಿಯಾದ ತಕ್ಷಣ ನಾನು ಅದಕ್ಕೆ ಫಸ್ಟಿಗೆ ಶುಂಠಿಯನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತೇನೆ. ಶುಂಠಿಯನ್ನು ಆ್ಯಡ್ ಮಾಡಿದೆ. ಸಪೋಸ್ ಶುಂಠಿ ಬಾಯಿಗೆ ಸಿಕ್ಕಿದರೆ ಇಷ್ಟ ಆಗೋದಿಲ್ಲ ಹೇಳುವವರು ಕ್ರಷ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಸಣ್ಣಗೆ ಕ್ರಷ್ ಮಾಡಿದರೆ ಆಯಿತು. ಮಿಕ್ಸಿಯಲ್ಲಿ ಹಾಕಿ ಸರಿಯಾಗಿ ಒಂದು 3 ನಿಮಿಷದಷ್ಟು ಕಾಲ ಇದರಲ್ಲಿ ಫ್ರೈ ಆಗಲಿ. ಎಳ್ಳೆಣ್ಣೆಯ ಅರೋಮಾ ತುಂಬ ಚೆನ್ನಾಗಿ ಬರ್ತಾ ಇದೆ. ಇದು ನಾವು ದೀಪಕ್ಕೆ ಯೂಸ್ ಮಾಡುವಂತಹ ಎಳ್ಳೆಣ್ಣೆ ಅಲ್ಲ, ಎಡಿಬಲ್ ಆಯಿಲ್ ಅಂತ ಸಪರೇಟ್ ಆಗಿ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ ಇದು. ಈಗ ಕಲರ್ ಚೇಂಜ್ ಆಗ್ತಾ ಬಂದಿದೆ. ಸಾರು ಬೇಡ ಹೇಳುವವರು ಇದನ್ನು ಈ ಥರ ಮಾಡಿಕೊಂಡು ಗ್ರೈಂಡ್ ಮಾಡಿಕೊಂಡು ಚಟ್ನಿ ಥರ ಸರ್ವ್ ಮಾಡ್ಕೊಳ್ಬಹುದು. ಇಡ್ಲಿ, ದೋಸೆ, ರೋಟಿ, ಚಪಾತಿ ಯಾವುದರ ಜೊತೆಗೂ ಒಳ್ಳೆ ಕಾಂಬಿನೇಷನ್ ಆಗ್ತದೆ ಅದು. ಎಸ್, ಈಗ ಶುಂಠಿ ಚೆನ್ನಾಗಿ ಕಾದಿದೆ. ಈಗ ನಾನು ಇದಕ್ಕೆ 1 ಬೌಲ್ನಷ್ಟು ಕಟ್ ಮಾಡಿಟ್ಟ ಈರುಳ್ಳಿಯನ್ನು ಹಾಕಿದೆ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಲಿ. ಟ್ರಾನ್ಸ್ಲೂಸೆಂಟ್ ಆಗ್ತಾ ಬರ್ತದೆ ಅದು. ಫ್ಲೇಮ್ ಮೀಡಿಯಮ್ ಅಲ್ಲೇ ಇದೆ. ಈಗ ಒಂದಷ್ಟು ಕರಿಬೇವನ್ನು ಆ್ಯಡ್ ಮಾಡಿದೆ. ನಮ್ಮ ಸೌತ್ ಇಂಡಿಯನ್ ರೆಸಿಪಿ ಹೇಳಿದರೆ ಕರಿ ಲೀವ್ಸ್ ಇಲ್ಲದೆ ಅದು ಇನ್ಕಂಪ್ಲೀಟ್. ಕರಿಬೇವಿನಲ್ಲಿ ತುಂಬ ಆರೋಗ್ಯವರ್ಧಕ ಗುಣಗಳು ಅಡಗಿದೆ. ಹೇರ್ ಫಾಲ್ ಇರುವವರಿಗೆ ಇದು ಒಂದು ರಾಮಬಾಣ. ಹೇರ್ ಫಾಲನ್ನು ಕಂಪ್ಲೀಟಾಗಿ ಇದು ತಡೆಗಟ್ತದೆ. ಎಸ್, ಈಗ ನಾನು ಇದಕ್ಕೆ ಅಚ್ಚ ಖಾರದ ಪುಡಿ ರುಚಿ ನೋಡಿಕೊಂಡು ಲಾಸ್ಟಿಗೆ ಅಡ್ಜಸ್ಟ್ ಮಾಡಿಕೊಳ್ಳುವ. ಎಸ್, ಪರ್ಫೆಕ್ಟಾಗಿ ಮಿಕ್ಸ್ ಆಗಿದೆ. ಈಗ ನಾನು ಇದಕ್ಕೆ ಹುಣಸೆ ಹಣ್ಣಿನ ನೀರನ್ನು ಸ್ವಲ್ಪ ಸೋಸಿಕೊಂಡು ಆ್ಯಡ್ ಮಾಡಿದೆ. ಉಪ್ಪು, ಹುಳಿ, ಖಾರ ಪರ್ಫೆಕ್ಟಾಗಿ ಇರುವಂತಹ ಒಂದು ಸೂಪರ್ ಸೈಡ್ ಡಿಶ್ ಇದು. ಎಸ್, ಈಗ ನಾನು ಇದಕ್ಕೆ ಒಂದು 100 ಗ್ರಾಮ್ಸ್ನಷ್ಟು ಬೆಲ್ಲವನ್ನು ಇಟ್ಟಿದ್ದೇನೆ. ಸ್ವಲ್ಪ ಹಾಕಿದೆ. ಮತ್ತು
ಟೇಸ್ಟ್ ನೋಡಿಕೊಂಡು ಲಾಸ್ಟಿಗೆ ಅಡ್ಜಸ್ಟ್ ಮಾಡುವ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ತಾ ಇದ್ದೇನೆ. ಇದು ಕುದಿ ಬರುವ ಟೈಮಿಗೆ ಥಿಕ್ ಆಗ್ತಾ ಬರ್ತದೆ. ಅಪರೂಪದ ಒಂದು ಮರೆತು ಹೋದ ರೆಸಿಪಿ ಅಂತಾನೆ ಹೇಳ್ಬೋದು. ಸರಿಯಾಗಿ 1-2 ನಿಮಿಷ ಇದು ಕುದಿ ಬರಲಿ. ನೋಡಿ ಆಲ್ರೆಡಿ ಇದು ಥಿಕ್ ಆಗ್ತಾ ಬಂದಿದೆ. ಇನ್ನೂ ಸ್ವಲ್ಪ ನೀರು ಬೇಕು ಅಂತ ಹೇಳುವವರು ಈ ಟೈಮಲ್ಲಿ ಆ್ಯಡ್ ಮಾಡ್ಕೊಳ್ಳಿ, ಒಂದು ಅರ್ಧ ಗ್ಲಾಸ್ನಷ್ಟು. ಆದರೆ ಈ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ ಈಗ. ಎಸ್, ನೋಡಿ ಕರೆಕ್ಟಾಗಿ ಕುದಿ ಸಹ ಬಂದಿದೆ. ಈಗ ಲಾಸ್ಟಿಗೆ ನಾನು ಮೇಲಿನಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸ್ಪ್ರಿಂಕಲ್ ಮಾಡಿದೆ. ಇದು ಆಪ್ಷನಲ್, ಕೊತ್ತಂಬರಿ ಸೊಪ್ಪನ್ನು ಸ್ಕಿಪ್ ಸಹ ಮಾಡ್ಬೋದು. ಎಸ್, ಫ್ಲೇಮನ್ನು ಆಫ್ ಮಾಡಿದೆ. ಬಿಸಿ ಬಿಸಿಯಾದ ಶುಂಠಿ ಸಾರು ಸರ್ವ್ ಮಾಡಲಿಕ್ಕೆ ರೆಡಿಯಾಗಿದೆ ಫ್ರೆಂಡ್ಸ್. ಚಳಿಗಾಲಕ್ಕೆ ನೀವೆಲ್ಲ ಖಂಡಿತ ಇದನ್ನು ಟ್ರೈ ಮಾಡಿ, ಟೇಸ್ಟ್ ಮಾಡಿ. ದಿವ್ಯಾ ಅವರೇ, ಬಿಸಿ ಬಿಸಿ ಆರೋಗ್ಯಕರವಾದ ಶುಂಠಿ ಸಾರು ಚಳಿಗೆ ರೆಡಿಯಾಗಿದೆ. ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಹೇಳಿ. ಖಂಡಿತ ಟೇಸ್ಟ್ ಮಾಡಲೇಬೇಕು. ಅದನ್ನು ನೋಡಬೇಕಾದ್ರೆ ತುಂಬ ರುಚಿ ಇರಬೇಕಂತಾನೆ ಅನಿಸ್ತಾ ಇದೆ. ಇನ್ನು ಟೇಸ್ಟ್ ಮಾಡಿದ ತಕ್ಷಣ ಹೇಗಿರ್ತದೆ ಅಂತ ಹೇಳ್ತೇನೆ. ಮೆಲ್ಲ ಬಿಸಿಯಾಗಿದೆ. ವಾವ್, ಸಖತ್ತಾಗಿದೆ, ತುಂಬ ಟೇಸ್ಟಿಯಾಗಿದೆ. ನಾನು ಅನ್ಕೊಂಡಿರ್ಲಿಲ್ಲ ಅಂದ್ರೆ ಶುಂಠಿ ಹಾಕ್ತಾ ಇದ್ದೀರಾ ಅಂದ್ರೆ ಇದರಲ್ಲಿ ಮೇಯ್ನ್ ಇರೋದೇ ಶುಂಠಿ. ಸೊ ಹಾಗಾಗಿ ಶುಂಠಿ ಹಾಕಿದ ತಕ್ಷಣ ಹೇಗಾಗ್ಬೋದು ಅಂದ್ರೆ ನಂಗೆ ಸ್ವಲ್ಪ ಶುಂಠಿ ಅಂದ್ರೆ ಅಲರ್ಜಿ. ಸೊ ಹಾಗಾಗಿ ನಾನು ಅನ್ಕೊಂಡೆ ಹೇಗೆ ಟೇಸ್ಟ್ ಮಾಡ್ಲಿ ಅಂತ. ಬಟ್ ಇಲ್ಲಿ ನಾನು ಟೇಸ್ಟ್ ಮಾಡಿದ ತಕ್ಷಣ ನಂಗೆ ಖುಷಿ ಆಯ್ತು. ತುಂಬಾನೇ ಟೇಸ್ಟ್ ಆಗಿದೆ, ಅಂದ್ರೆ ಹೆಲ್ದಿ ಕೂಡ. ಇದು ಎಷ್ಟೋ ಒಂದು ರೋಗಗಳಿಗೆ ಒಂದು ರಾಮಬಾಣ ಆಗಿರುವಂತಹ ಈ ಒಂದು ರೆಸಿಪಿ ತುಂಬಾನೇ ಟೇಸ್ಟ್ ಆಗಿದೆ. ಸೊ ಖುಷಿ ಆಯ್ತು. ಎಸ್ ಮೇಡಮ್, ಒಂದು ಆರೋಗ್ಯಕರವಾಗಿರುವಂಥ ಈ ಶುಂಠಿ ರಸಮನ್ನು ಇವತ್ತು ಮಾಡಿಕೊಟ್ಟಿದ್ದೀರಾ, ತುಂಬಾ ಟೇಸ್ಟಿಯಾಗಿತ್ತು. ಸೊ ಇಂತಹ ಒಂದು ರಸಮನ್ನು ಯಾರು ಕೂಡ ಎಷ್ಟರವರೆಗೆ ಮಾಡಿರಲಿಕ್ಕಿಲ್ಲ. ನೀವು ಇದನ್ನು ಟ್ರೈ ಮಾಡಿದ್ದೀರಾ ಮತ್ತು ನಮಗೂ ಕೂಡ ಹೇಳಿಕೊಟ್ಟಿದ್ದೀರಾ, ನಮ್ಮ ವೀಕ್ಷಕರಿಗೂ ಕೂಡ ಹೇಳಿಕೊಟ್ಟಿದ್ದೀರಾ. ನಿಜವಾಗಿ ಖುಷಿ ಆಯಿತು. ಎಲ್ಲ ವೀಕ್ಷಕರ ಕಡೆಯಿಂದ, ನಮ್ಮ ಕಡೆಯಿಂದ ನಿಮಗೆ ತುಂಬಾ ಧನ್ಯವಾದಗಳು. ಓಕೆ ವೀಕ್ಷಕರೇ, ಅಶ್ವಿನಿ ಮೇಡಮ್ ಅವರು ನಮಗೆ ಒಂದು ಆರೋಗ್ಯಕರವಾದಂತಹ ಶುಂಠಿ ರಸಮನ್ನು ಹೇಳಿಕೊಟ್ಟಿದ್ದಾರೆ. ಸೊ ನೀವು ಕೂಡ ಮಾಡಬೇಕಂತ ಇದ್ದರೆ, ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ಮತ್ತೆ ಈ ಮಾಡುವ ವಿಧಾನವನ್ನು ನೋಡ್ಕೊಂಡು ಬರೋಣ. ಶುಂಠಿ ಸಾರು ಮಾಡಲಿಕ್ಕೆ ಇಲ್ಲಿ ನಾನು 150 ಗ್ರಾಮ್ಸ್ನಷ್ಟು ಶುಂಠಿಯನ್ನು ತಗೊಂಡಿದ್ದೇನೆ. ಸ್ವಲ್ಪ ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, ಕಟ್ ಮಾಡಿಟ್ಟಂತಹ ಕೊತ್ತಂಬರಿ ಸೊಪ್ಪು, 2 ಮೀಡಿಯಮ್ ಸೈಜ್ನ ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಬೆಲ್ಲ 100 ಗ್ರಾಮ್ಸ್ನಷ್ಟಿದೆ. ಕೆಂಪು ಮೆಣಸಿನ ಪುಡಿ ಒಂದು 4ರಿಂದ 5 ಟೇಬಲ್ ಸ್ಪೂನ್ ಬೇಕಾಗ್ತದೆ. ಇದು ಎಡಿಬಲ್ ಎಳ್ಳೆಣ್ಣೆ, ಜಿಂಜರ್ಲಿ ಆಯಿಲ್. ಸಪೋಸ್ ಈ ಎಣ್ಣೆ ಇಲ್ಲ ಹೇಳುವವರು ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡ್ಕೊಳ್ಬಹುದು. ಲಿಂಬೆ ಗಾತ್ರದ ಹುಣಸೆ ಹಣ್ಣಿನ ರಸವನ್ನು ಡೈಲ್ಯೂಟ್ ಮಾಡಿ ಇಟ್ಟಿದ್ದೇನೆ. ಮೊದಲಿಗೆ ಈ ಶುಂಠಿಯ ಸಿಪ್ಪೆಯನ್ನು ಪೀಲರ್ ಸಹಾಯದಿಂದ ನಾನು ತೆಗಿತೇನೆ. ಎಷ್ಟು ಸಣ್ಣಗೆ ಚಾಪ್ ಮಾಡ್ಲಿಕ್ಕೆ ಆಗ್ತದೆ ಅಷ್ಟು ಸಣ್ಣಗೆ ಚಾಪ್ ಮಾಡ್ಕೊಳ್ಳುವ. 4ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಎಳ್ಳೆಣ್ಣೆಯನ್ನು ಹಾಕಿದೆ, ಶುಂಠಿಯನ್ನು ಆ್ಯಡ್ ಮಾಡಿದೆ. ಸಪೋಸ್ ಶುಂಠಿ ಬಾಯಿಗೆ ಸಿಕ್ಕಿದ್ರೆ ಇಷ್ಟ ಆಗೋದಿಲ್ಲ ಹೇಳುವವರು
ಕ್ರಷ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಒಂದು 3 ನಿಮಿಷದಷ್ಟು ಕಾಲ ಇದರಲ್ಲಿ ಫ್ರೈ ಆಗಲಿ. ಈಗ ನಾನು ಇದಕ್ಕೆ 1 ಬೌಲ್ನಷ್ಟು ಕಟ್ ಮಾಡಿಟ್ಟ ಈರುಳ್ಳಿಯನ್ನು ಹಾಕಿದೆ. ಫ್ಲೇಮ್ ಮೀಡಿಯಮಲ್ಲೇ ಇದೆ. ಒಂದಷ್ಟು ಕರಿಬೇವನ್ನು ಆ್ಯಡ್ ಮಾಡಿದೆ. ಅಚ್ಚ ಖಾರದ ಪುಡಿ, ರುಚಿ ನೋಡಿಕೊಂಡು ಲಾಸ್ಟಿಗೆ ಅಡ್ಜಸ್ಟ್ ಮಾಡಿಕೊಳ್ಳುವ. ಈಗ ನಾನು ಇದಕ್ಕೆ ಹುಣಸೆ ಹಣ್ಣಿನ ನೀರನ್ನು ಸ್ವಲ್ಪ ಸೋಸಿಕೊಂಡು ಆ್ಯಡ್ ಮಾಡಿದೆ. ಒಂದು 100 ಗ್ರಾಮ್ಸ್ನಷ್ಟು ಬೆಲ್ಲವನ್ನು ಇಟ್ಟಿದ್ದೇನೆ, ಸ್ವಲ್ಪ ಹಾಕಿದೆ. ಮತ್ತು ಟೇಸ್ಟ್ ನೋಡಿಕೊಂಡು ಲಾಸ್ಟಿಗೆ ಅಡ್ಜಸ್ಟ್ ಮಾಡುವ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ತಾ ಇದ್ದೇನೆ. ಲಾಸ್ಟಿಗೆ ನಾನು ಮೇಲಿನಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸ್ಪ್ರಿಂಕಲ್ ಮಾಡಿದೆ. ಇದು ಆಪ್ಷನಲ್. ಇದು ಮಂದಾರ ಹೋಟೆಲ್ಸ್ ಕಾಪು ಅರ್ಪಿಸುವಂತಹ ಸ್ಪಂದನ ಸವಿರುಚಿ ವಿತ್ ಅಶ್ವಿನಿ ಆರ್ ಶೆಟ್ಟಿ. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಆರೋಗ್ಯಕರವಾದಂತಹ ಶುಂಠಿ ರಸಂ. ಮುಂದಿನ ವಾರ ಮತ್ತೆ ಹೊಸ ರೆಸಿಪಿ ಜೊತೆ ಬರ್ತೇನೆ. ಅಲ್ಲಿವರೆಗೆ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ. ಧನ್ಯವಾದಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಹೋಟೆಲ್ ಮಂದಾರ ಕಾಪು.